ಕರಾವಳಿ ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ನೈಜ ಸಂಭ್ರಮಾಚರಣೆಯ ಅಂಗವಾಗಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಗಮನ ಪ್ರದೇಶದಲ್ಲಿ ಬೃಹತ್ ಗಾತ್ರದ ಯಕ್ಷಗಾನದ ಗ್ರಾನೈಟ್ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. 10.25 ಅಡಿ ಎತ್ತರದ ಈ ಪ್ರತಿಮೆಯನ್ನ 3 ಅಡಿ ಪೀಠದ ಮೇಲೆ ನಿಲ್ಲಿಸಲಾಗಿದೆ. ಪ್ರತಿಮೆ 4 ಟನ್ ಭಾರ ಇದೆ. ಈ ಭವ್ಯ ಪ್ರತಿಮೆ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಎಲ್ಲರ ಗಮನ ಸೆಳೀತಾ ಇದೆ. ತುಳು ಸಂಸ್ಕೃತಿಗೆ ಮಾರು ಹೋಗಿ ಕರ್ನಾಟಕದಲ್ಲಿಯೇ ನೆಲೆಸಿರುವ ಬಿಹಾರದ 38 ವರ್ಷ ಪ್ರಾಯದ ಶಿಲ್ಪಿ ಹಿಮಾಂಶು ಕುಮಾರ್ ಅವರು ಈ ಸುಂದರ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಭಾರತೀಯ ಕಲಾ ಪ್ರಕಾರಗಳನ್ನು ಸಂರಕ್ಷಿಸುವ ಕರಕುಶಲತೆ ಮತ್ತು ಸಮರ್ಪಣೆಗೆ ಹೆಸರುವಾಸಿಯಾದ ಆಕೃತಿ ಶಿಲ್ಪಕಲಾ ಎಂಬ ಸ್ಟುಡಿಯೋವನ್ನ ಹಿಮಾಂಶು ಅವರು ನಡೆಸ್ತಾ ಇದ್ದಾರೆ. ಕೇವಲ 64 ದಿನಗಳಲ್ಲಿ ಹಿಮಾಂಶು ಮತ್ತು ಅವರ ತಂಡ ಈ ಪ್ರತಿಮೆಯ ಕೆಲಸವನ್ನ ಪೂರ್ಣಗೊಳಿಸಿದೆ. ಮಂಗಳೂರು ವಿಮಾನ ನಿಲ್ದಾಣ ಸ್ಥಳೀಯ ಸಂಸ್ಕೃತಿಗೆ ಪ್ರಾಮುಖ್ಯತೆ ನೀಡ್ತಾ ಇದ್ದು, ನಿಲ್ದಾಣದಲ್ಲಿರುವ ಲೆಂಟಿಕ್ಯುಲರ್ ಗೋಡೆಯಲ್ಲಿ ಮಂಗಳೂರಿನ ಶತಮಾನದಷ್ಟು ಹಳೆಯ ಮೀನುಗಾರಿಕಾ ಬಂದರಿನ ಚಿತ್ರ ರಾರಾಜಿಸ್ತಾ ಇದೆ. ದೋಣಿ ನಡೆಸುವ ಮೀನುಗಾರನ ಪ್ರತಿಮೆ, ಪ್ರಸಿದ್ಧ ಹುಲಿವೇಷ, ಯಕ್ಷಗಾನ ಪ್ರತಿಮೆಗಳು ವಿಮಾನ ನಿಲ್ದಾಣ ಆಗಮನ ಸಭಾಂಗಣದಲ್ಲಿ ಹಾಗೂ ಜಾನಪದ ಕ್ರೀಡೆ ಕಂಬಳದ ಪ್ರತಿಮೆಯನ್ನ ಕೆಳಮಹಡಿಯ ಆಗಮನ ಸಭಾಂಗಣದಲ್ಲಿ ಸ್ಥಾಪಿಸಲಾಗಿದೆ.